ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತ ಹರ್ಷ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಹತ್ಯೆಯಾದ ಹಿಂದೂ ಸಂಘಟನೆ ಕಾರ್ಯಕರ್ತ ಹರ್ಷ ವಿರುದ್ಧ ಅವಹೇಳನಕಾರಿ ಬರಹವನ್ನ ಪೋಸ್ಟ್ ಮಾಡಿದ ಮಂಗಳೂರು ಮುಸ್ಲಿಂ ಹೆಸರಿನ ಫೇಸ್ಬುಕ್ ಪೇಜ್ ವಿರುದ್ಧ ಮಂಗಳೂರು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯಾಗ್ತಾ ಇದ್ದಂತೆ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಬರಹ ಬರೆದು ಕೊಲೆಯಾದವನು ಶಿವಮೊಗ್ಗದ ಬೀದಿ ನಾಯಿ ಎಂದು ಉಲ್ಲೇಖಿಸಿದ್ದಾರೆ. 2015ರಲ್ಲಿ ಹರ್ಷ ಪ್ರವಾದಿಯನ್ನ ನಿಂದನೆ ಮಾಡಿದ್ದಾನೆ ಎಂದು ಆರೋಪಿಸಿ ಪ್ರವಾದಿ ನಿಂದನೆ ಮಾಡಿದವರನ್ನ ಎಂದಿಗೂ ಬಿಡಲ್ಲ ಎಂದು ಫೇಸ್ಬುಕ್ ಪೇಜ್ನಲ್ಲಿ ಎಚ್ಚರಿಕೆ ನೀಡಲಾಗಿತ್ತು. ಈ ಬಗ್ಗೆ ಮಂಗಳೂರು ಮುಸ್ಲಿಂ ಫೇಸ್ಬುಕ್ ಪೇಜ್ನಲ್ಲಿ ಎಚ್ಚರಿಕೆ ನೀಡಲಾಗಿತ್ತು. ಈ ಹಿನ್ನೆಲೆ ಮಂಗಳೂರು ಮುಸ್ಲಿಂ ಪೇಜ್ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು, ಶಿವಮೊಗ್ಗ ಕೊಲೆಯ ಬಳಿಕ ಮಂಗಳೂರಿನಲ್ಲಿ ಕೆಲ ವ್ಯಕ್ತಿ ಸಂಘಟನೆಗಳ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಭಾವನೆಗಳನ್ನು ಕೆರಳಿಸುವ ಹತ್ಯೆ ಬೆದರಿಕೆಗಳನ್ನು ಹಾಕ್ತಾ ಇರುವುದು ಕಂಡು ಬಂದಿದ್ದು, ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಜೊತೆಗೆ ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಲೈಕ್ ಅಥವಾ ಶೇರ್ ಮಾಡಿದರೂ ಕೂಡ ಅಂಥವರ ವಿರುದ್ಧವೂ ಕೂಡ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ನಿನ್ನೆ ನಡೆದಂಥ ಒಂದು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಲ್ಲಿ ಕೆಲ ವ್ಯಕ್ತಿಗಳ ಹೆಸರಲ್ಲಿ, ಕೆಲ ಸಂಘಟನೆಗಳ ಹೆಸರಲ್ಲಿ, ಕೆಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದು ಗ್ರೂಪ್ಗಳನ್ನು ಮಾಡಿಕೊಂಡು ಆ ಗ್ರೂಪ್ಗಳ ಹೆಸರುಗಳಲ್ಲಿ ವಿವಿಧ ಜಾತಿ ಧರ್ಮವನ್ನು ರೆಪ್ರೆಸೆಂಟ್ ಮಾಡುವಂಥ ರೀತಿಯಲ್ಲಿ ಇರುವಂಥ ಎಕ್ಸಿಸ್ಟಿಂಗ್ ಅಕೌಂಟ್ಸ್ ಆರ್ ಕ್ರಿಯೇಟೆಡ್ ಅಕೌಂಟ್ಸ್ ಇವುಗಳನ್ನು ಉಪಯೋಗಿಸ್ಕೊಂಡು ಇನ್ನು ಈ ಕೋಮು ಭಾವನೆಯನ್ನು ಪ್ರಸಾರ ಮಾಡುವಂಥದ್ದು, ವಿವಿಧ ಜಾತಿ ಧರ್ಮಗಳ ನಡುವೆ ಸಂಘರ್ಷ ಹುಟ್ಟು ಹಾಕುವಂಥ ಪ್ರಯತ್ನದ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕುವಂಥದ್ದು, ಪ್ರಚೋದನೆ ನೀಡುವಂಥದ್ದು, ಇದೆಲ್ಲವನ್ನು ನಮ್ಮ ನಗರ ಕಮಿಷನರೇಟ್ನಲ್ಲಿರುವಂತಹ ಸೋಷಿಯಲ್ ಮೀಡಿಯಾ ಸೆಲ್ ಏನಿದೆ ಅದರಲ್ಲಿ ವಾಚ್ ಮಾಡ್ತಾ ಬಂದಿದ್ದೀವಿ. ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನಿದೆ ನಮ್ಮದು, ಅದರಲ್ಲಿ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷದ ನಾಯಕರು, ಅವರ ಮೂಮೆಂಟು, ಅವರು ಏನು ಹೇಳಿಕೆ ಕೊಡ್ತಾರೆ, ಏನು ಬೆಳವಣಿಗೆ ಆಗಿದೆ ಅನ್ನುವಂಥದ್ದು, ಅದೇ ರೀತಿ ವಿವಿಧ ಸಂಘಟನೆಗಳು, ಅದು ಧಾರ್ಮಿಕ ಸಂಘಟನೆಗಳಿರ್ಬೋದು, ಜಾತಿ ಸಂಘಟನೆಗಳು, ರಾಜಕೀಯ ಸಂಘಟನೆಗಳು, ಲೇಬರ್, ಸ್ಟೂಡೆಂಟ್, ದಲಿತ ಆರ್ಗನೈಸೇಷನ್ಸು, ಭಾಷೆ ರಿಲೇಟೆಡ್ ಇರುವಂತಹ ಸಂಘಟನೆಗಳು, ಅದೇ ರೀತಿ ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಆ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ವ್ಯಕ್ತಿಗಳು ಎಲ್ಲರ ಒಂದು ಚಲನವಲನಗಳನ್ನು, ಅವರ ರಿಯಾಕ್ಷನ್ಸನ್ನು, ಅವರ ಪ್ರೆಸ್ ಮೀಟ್ಗಳನ್ನು, ಮಾಧ್ಯಮ ಪ್ರಕಟಣೆಗಳನ್ನು, ಅದೇ ರೀತಿಯಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡ್ತಾರೆ, ಏನು ಶೇರ್ ಮಾಡ್ತಾರೆ ಅನ್ನುವಂಥದ್ದು ನಾವು ಭಾಳ ಹತ್ತಿರದಿಂದ ಗಮನಿಸ್ತಾ ಬಂದಿದ್ದೀವಿ. ಸಾರ್ವಜನಿಕರ ಮಾಹಿತಿಗಾಗಿ ಹೇಳಬೇಕು ಅಂತಂದರೆ ಸುಮಾರು 100ಕ್ಕೂ ಹೆಚ್ಚು ಸಂಘಟನೆಗಳು, ಅದೇ ರೀತಿ ವಿವಿಧ ವ್ಯಕ್ತಿಗಳು ಮತ್ತು ವಿವಿಧ ಸಂಘಟನೆಗಳು ಸೇರಿದಂತೆ ಒಟ್ಟು ಸರಿಸುಮಾರು 1064 ವಿವಿಧ ವ್ಯಕ್ತಿಗಳು, ಸಂಘಟನೆಗಳು, ಮುಖಂಡರು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥ ವ್ಯಕ್ತಿಗಳು, ಅವರನ್ನು ನಾವು ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಿಗೂ ಒಂದು ಲೈಟಾಗಿ ತೊಗೊಳೋಂಥ ಸಂದರ್ಭ ಬೇಡ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ನಾನೊಂದು ಪೋಸ್ಟ್ ಹಾಕ್ಬಿಟ್ರೆ ನನ್ನ ಪತ್ತೆ ಮಾಡಲಿಕ್ಕಾಗಲ್ಲ, ನಾನು ಹಿಡಿಲಿಕ್ಕಾಗಲ್ಲ, ಯಾವುದೋ ಫೇಕ್ ಹೆಸರಲ್ಲಿ ಹಾಕ್ಬಿಡ್ತೀನಿ, ಆ ಥರ ಲಘುವಾಗಿ ತೊಗೊಳೋವಂಥದ್ದು ಬೇಡ. ಸುಮಾರು 1064 ಜನರನ್ನು ಮತ್ತು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸನ್ನು ನಾವು ಭಾಳ ಕ್ಲೋಸಾಗಿ ಕಳೆದ 2 ತಿಂಗಳಿಂದ ವಾಚ್ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಅನ್ಟುವರ್ಡ್ ಡೆವಲಪ್ಮೆಂಟ್ ಕಂಡು ಬಂತು ಅಂದರೆ ಇಮಿಡಿಯೇಟಾಗಿ ಅಗತ್ಯ ಕಾನೂನು ಕ್ರಮ ತೊಗೊಳೋವಂಥದ್ದು, ಮತ್ತು ವಿವಿಧ ಪೊಲೀಸ್ ರಿಲೇಟೆಡ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ ಅವರಿಗೆ ನಾವು ಮಾಹಿತಿಯನ್ನು ಶೇರ್ ಮಾಡ್ಕೊಂಡು ಅವರಿಂದ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಳ್ಳೋವಂಥದ್ದು ಇದೆಲ್ಲ ನಡೀತಾ ಇದೆ. ಹಾಗಾಗಿ
ಯಾರೂ ಸೋಷಿಯಲ್ ಮೀಡಿಯಾಗಳನ್ನು ದುರುಪಯೋಗ ಪಡಿಸ್ಕೊಳೋಂಥ ಕೆಟ್ಟ ಧೈರ್ಯಕ್ಕೆ ಕೈ ಹಾಕಬಾರ್ದು. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.